ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ನಿರಂತರವಾಗಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ದಿನಬಳಕೆ ವಸ್ತುಗಳ ದರವನ್ನು ಗಗನಕ್ಕೇರಿಸಿದರ ವಿರುದ್ಧ ಕಾಂಗ್ರೆಸ್ ವತಿಯಿಂದ ಪಡುಬಿದ್ರಿಯಿಂದ ಪಲಿಮಾರ್ವರೆಗೆ ಕಾರ್ಯಕರ್ತರು ಸೈಕಲ್ ಜಾಥಾ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ತೈಲ ಬೆಲೆ, ದಿನಬಳಕೆ ವಸ್ತುಗಳ ದರ ಏರಿಕೆ ಮಾಡುವ ಮೂಲಕ ಬಿಜೆಪಿ ಸರ್ಕಾರ ಬಡವರ, ಜನಸಾಮಾನ್ಯರ ರಕ್ತವನ್ನು ಹೀರ್ತಾ ಇದೆ. ಇವರದು ಹಿಟ್ಲರ್ ಮಾದರಿಯ ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲಸಿಕೆ ನೀಡುವಲ್ಲಿ ವಿಫಲವಾದ ಮೋದಿ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಬಳಿಕ ಎಚ್ಚೆತ್ತುಕೊಂಡು ಲಸಿಕೆ ದೊರೆಯುವಂತಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು, ಕೆಪಿಸಿಸಿ ಕಾರ್ಯದರ್ಶಿ ರಾಜಶೇಖರ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮಯಕ್ಕೆ ಸರಿಯಾದ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಬೆಡ್ ಒದಗಿಸುವಂಥದ್ದು, ಆಕ್ಸಿಜನ್ ಒದಗಿಸುವಂಥದ್ದು, ವೆಂಟಿಲೇಟರ್ ಒದಗಿಸುವಂಥದ್ದು, ಲಸಿಕೆ ಒದಗಿಸುವಂಥದ್ದು, ಔಷಧಿ ಒದಗಿಸುವಂಥದ್ದು ಮಾಡದ ಕಾರಣ ಇಂಥ ದುರ್ಘಟನೆ ನಡೆಯುವಂತ ಅವಕಾಶ ಆಗಿದೆ. ಇಷ್ಟೊಂದು ಮಾರಣ ಹೋಮ ಆಗುವಂತ ಅವಕಾಶ ಆಗಿದೆ. ಇಂಥ ಸಮಯದಲ್ಲಿ ನಮ್ಮ ಸಹಕಾರಕ್ಕೆ ಬಂದಿರುವುದು ಕೋರ್ಟು. ಇವತ್ತು ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಕೂಡಲೇ ಬೆಡ್ ಒದಗಿಸಿ, ಕೂಡಲೇ ಆಕ್ಸಿಜನ್ ಒದಗಿಸಿ, ಕೂಡಲೇ ಇವತ್ತು ವೆಂಟಿಲೇಟರ್ ಒದಗಿಸಿ, ಇವತ್ತು ಶವಾಗಾರದಲ್ಲಿ ಕೂಡಲೇ ವ್ಯವಸ್ಥೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಆದೇಶ ಮಾಡಿದ ಕಾರಣ ಇವತ್ತು ಅದೇ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಈ ಕಾರ್ಯಕ್ರಮ ಆಗಿದೆ.